ದೇಶಕ್ಕೆ ಬೈದಿನ ಕೊರೋನಾ ಸಂಕಷ್ಟನ್ನು ಎದುರಿಸ್ಯಾರೆ ಪ್ರಧಾನಮಂತ್ರಿ ಕೇರ್ಸ್ ನಿಧಿಗೆ 75 ಲಕ್ಷ ಬೊಕ್ಕ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 5 ಲಕ್ಷ ಒಟ್ಟು 1.25 ಕೋಟಿ ರೂಪಾಯಿನ ನಿಟ್ಟೆ ಸಮೂಹ ಸಂಸ್ಥೆಲದ ವತಿರ್ದು ಕೊಡ್ತಾ ಪಂಡದು ಸಂಸ್ಥೆದ ಅಧ್ಯಕ್ಷರು ಶ್ರೀ ಎನ್ ವಿನಯ್ ಹೆಗ್ಡೆ ತೆರಿಪಾದರು. ಕೋವಿಡ್-19 ವೈರಸ್ ಸೋಂಕು ರೋಗದ ತಡೆಗಾದ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಹೋರಾಟಕ್ಕೆ ಬೆಂಬಲವಾದ ನಿಟ್ಟ ಸಮೂಹ ಸಂಸ್ಥೆದ ಆಡಳಿತ ಮಂಡಳಿ ಬೊಕ್ಕ ಸಿಬ್ಬಂದಿಲು ತಂಕಲ್ನ ವೃತ್ತಿಪರ ಸೇವಾ ಕೌಶಲ್ಯದ ತೊಟ್ಟಿಗೆ ಪಣವುಸಗಾಯಲ್ಲ ಮನಪೂರ್ವಕವಾದ ಮಲ್ತೊಂದುಲ್ಲ ಪಂಡದು ಶ್ರೀ ಎನ್ ವಿನಯ್ ಹೆಗ್ಡೆ ಈ ಪೊರ್ತು ತೆರಿಪಾದರು. ಆತ್ಮೀಯ ಬಂಧುಗಳೇ, ಭಾರತ ದೇಶ ಹಿಂದೆ ಯಾವಾಗಲೂ ಕಾಣದಂಥ ಕಷ್ಟ ದಿನಗಳನ್ನು ಕಾಣುವಾಗ ದೇಶದ ಕಷ್ಟದಲ್ಲಿ ನಾವು ಕೈಜೋಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂಬ ಭಾವನೆಯಿಂದ ನಾವು ಪ್ರಧಾನಿಯವರ ಕೇರ್ ಇಂಡಿಯಾ ಸಂಸ್ಥೆಗೆ ಮತ್ತು ಮುಖ್ಯಮಂತ್ರಿಯವರ ಸಂಸ್ಥೆಗೆ 75 ಲಕ್ಷ ಮತ್ತು 50 ಲಕ್ಷ ಹಣವನ್ನು ನಾವು ಕೊಟ್ಟಿದ್ದೇವೆ. ಈ ಹಣವನ್ನು ದೇಶದ ಹಿತದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕಂತ ನಾನು ಆತ್ಮೀಯತೆಯಿಂದ ಕೇಳಿಕೊಳ್ತಿದ್ದೇನೆ. ನಮಸ್ಕಾರ. ಕುಡ್ಲ ದೇರಳಕಟ್ಟೆದ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ 1,000 ಹಾಸಿಗೆಲದ ಸೌಲಭ್ಯನ ಪಡೆದುಂಡು ಮುಲ್ಪದ ವೈದ್ಯಕೀಯ ಬೊಕ ಅಣುವೈದ್ಯಕ ಸಿಬ್ಬಂದಿಲು ಕೈತಲ್ದ ಬೊಕ ದೂರೊರ್ದು ಬತ್ತಿನ ರೋಗಿಲಿನ ಆರ್ಥಿಕ ಹಿನ್ನೆಲೆಯನ್ನು ಗೇನೊಗುದೆತನಂದೆ ಸೇವೆನೇ ಪ್ರಮುಖ ಧ್ಯೇಯವಾದ ಶ್ರದ್ಧೆ ಬೊಕ ಬದ್ಧತೆಡು ಕರ್ತವ್ಯನ ಮಲ್ತೊಂದುಲ್ಲೇರು. ಅಂಚನೆ ನಿಟ್ಟೆ ಸಮೂಹ ಸಂಸ್ಥೆ ತನ್ನ ಸುತ್ತಮುತ್ತಲದ ಗ್ರಾಮಲೆದ ಆರ್ಥಿಕವಾದ ಪಿರವುಪುನ ಕುಟುಂಬಲೆಗೆ ಜೀವನಾವಶ್ಯಕ ಸಗಾಯಲ್ಲ ಕೊರೊಂದುಲ್ಲ ಪಂಡದು ಶ್ರೀ ಎನ್ ವಿನಯ್ ಹೆಗ್ಡೇರು ಪೊಲಬು ಕೊಡ್ತೇರು.